ಮಳೆಗಾಲದಲ್ಲಿ ಉಚ್ಚಿಲ ಆಸುಪಾಸಿನ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯುಂಟಾಗುತ್ತಿದ್ದು, ಇದಕ್ಕೆ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿ ಎಂದು ಆರೋಪಿಸಿರುವ ಸ್ಥಳೀಯರು ಉಚ್ಚಿಲದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇರಳದಲ್ಲಿ ಮೊದಲು ಚರಂಡಿ ಮತ್ತು ಸರ್ವಿಸ್ ರಸ್ತೆ ನಿರ್ಮಿಸಿದ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ನಡೆಸಲಾಗಿದೆ. ಆದರೆ ಇಲ್ಲಿ ಸರ್ವಿಸ್ ರಸ್ತೆ, ಚರಂಡಿ ಇಲ್ಲದೆ ಭಾರಿ ಪ್ರಮಾಣದ ಮಳೆ ನೀರು ಸ್ಥಳೀಯರ ಮನೆಗಳಿಗೆ ನುಗ್ಗುತ್ತಿದೆ. ರಾಜಕಾಲುವೆಯಲ್ಲಿ 3 ಕಡೆ ಅಣೆಕಟ್ಟು ನಿರ್ಮಿಸಲಾಗಿದ್ದು, ತೆಂಗಿನ ಗರಿ, ಮರ, ಮಣ್ಣು ನಿಂತು ನೀರು ರಸ್ತೆಯಲ್ಲೇ ಹರಿದಾಡುತ್ತಿದೆ. ರೈಲ್ವೆ ಇಲಾಖೆಯವರು ಹಳಿಬದಿ ಹಾಕಿದ ಮಣ್ಣು ಮಳೆ ನೀರಿಗೆ ಕೊಚ್ಚಿ ಹೋಗಿ ಸ್ಥಳೀಯರು ಬಳಸುತ್ತಿದ್ದ ರಸ್ತೆ ಮುಚ್ಚಲ್ಪಟ್ಟಿದ್ದು, ಚರಂಡಿಗೂ ಬಿದ್ದು ನೀರು ರಸ್ತೆಯಲ್ಲೇ ಹರಿದಾಡುತ್ತಿದೆ. ರಾತ್ರಿ ವೇಳೆ ಹೆಚ್ಚಿನ ಅನಾಹುತ ಸಂಭವಿಸುತ್ತಿದೆ. ಈ ವರ್ಷ 58 ಮನೆಗಳಿಗೆ ಕೆಸರು ಮಿಶ್ರಿತ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದ್ದರು. ಸರ್ಕಾರದಿಂದ 5,000 ಮಾತ್ರ ಪರಿಹಾರ ನೀಡಲಾಗಿದೆ. ಈ ಹಣ ಸ್ವಚ್ಛತೆಗೂ ಸಾಕಾಗಿಲ್ಲ. ಶಾಲೆ, ಅಂಗನವಾಡಿಗಳಿಗೂ ನೀರು ನುಗ್ಗಿದೆ. ಪಾಲಕ್ಕಾಡ್ನಲ್ಲಿ ಇಲಾಖೆಯ ಕಚೇರಿ ಇರುವುದರಿಂದ ಸಮಸ್ಯೆಯ ಬಗ್ಗೆ ಯಾರಲ್ಲಿ ಹೇಳಬೇಕೆನ್ನುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ದೂರಿದರು. 2 ದಿವಸದ ಮಳೆಯಲ್ಲಿ ನಮ್ಮ ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ, ಇದರಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಕೋಟೆಗರ್ನಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮಾಡಿದ್ದಾರೆ. ಬೀರಿಯೆಲ್ಲ ಅರ್ಧ ಕಿಲೋಮೀಟರ್, ಉಚ್ಚಿಲದಲ್ಲಿ ಏನು ಮಾಡಲಿಲ್ಲ. ಈ ನೀರೆಲ್ಲ ಕೆಳಗಿನ ಗುಡ್ಡೆ ಮನೆ, ಕೆಳಗೆ ಬಯಲಿಗೆ ಎಲ್ಲ ನುಗ್ಗಿ ಕೆಲವು ಮನೆಗಳು ಡ್ಯಾಮೇಜ್ ಆಗಿದೆ. ಮೊನ್ನೆ ಅಂತೂ 10-12 ಮನೆ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಅದೆಲ್ಲರೂ ನ್ಯೂಸ್ನಲ್ಲಿ, ಪೇಪರ್ನಲ್ಲಿ ನೋಡಿರ್ಬೋದು. ಅದೆಲ್ಲ ನಿನ್ನೆ ರಾತ್ರಿ ಬಂದ ಮಳೆಯಲ್ಲಿ ಕೋಟೆಗರ್ನಲ್ಲಿ ಹೆದ್ದಾರಿಯಲ್ಲಿ ನೀರು ಹೋಗದೆ ಎಲ್ಲ ಬಂದಾಗಿತ್ತು. ಆಮೇಲೆ ಅದು ಉಚ್ಚಿಲದಲ್ಲಿ ಸಾಧಾರಣ ಮನೆಗೆಲ್ಲ ನುಗ್ಗಿ ತುಂಬ ಮನೆಗೆ ಡ್ಯಾಮೇಜ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ರೋಡು, ಆಮೇಲೆ ಚರಂಡಿ ಇಲ್ಲದೆ ಕಾರಣ ಇದೆಲ್ಲ ಆಗೋದು. ಇದನ್ನೆಲ್ಲ ನೋಡಿ ಸ್ಥಳೀಯ ಆಡಳಿತ ಇದನ್ನು ಸರಿ ಮಾಡಬೇಕಾದ ಅವರ ಕರ್ತವ್ಯ. 10-15 ವರ್ಷದಿಂದ ನಮಗೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಹೇಳಿ ಈಗ ಈ ವರ್ಷ, ಕಳೆದ ವರ್ಷವೂ ನೀರು ಬಂದಿದೆ, ಈ ವರ್ಷವೂ ನೆರೆ ನೀರು ಬಂದು ಹಲವಾರು ಮನೆಗಳಿಗೆ, ಈ ವರ್ಷ ನಮಗೆ ಹೆಚ್ಚು ಕಮ್ಮಿ ಕಳೆದ ತಿಂಗಳು 30ನೇ ತಾರೀಕಿಗೆ ಬಂದಂಥ ನೆರೆಯಲ್ಲಿ 58 ಮನೆಗೆ ನೀರು ನುಗ್ಗಿ ಅವರ ಹಲವಾರು ಸಾಮಗ್ರಿಗಳು, ಮನೆಯಲ್ಲಿ ಗೃಹೋಪಯೋಗಿ ಸಾಮಾನು ಮತ್ತು ಅವರ ದಿನಬಳಕೆ ಸಾಮಾನು ಕೂಡ ನಷ್ಟವಾಗಿದೆ. ಸರ್ಕಾರದ ವತಿಯಿಂದ ಅವರಿಗೆ 5,000 ರೂಪಾಯಿ ಪರಿಹಾರ ಕೊಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದರೆ ಅವರ ಮನೆಯ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಾಕಾಗಲ್ಲ ಅಂತ ಅವರ ಅಭಿಪ್ರಾಯ. ಒಂದು ಮನೆಯೊಳಗೆ ನೀರು ತುಂಬಿ ಈ ಕೆಸರು ಅಂದರೆ ಮಡ್ಡಿ ಥರ, ಆ ಥರ ಕೆಸರಿತ್ತು. ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ 3 ದಿವಸ ಹಿಡಿದಿದೆ, 3 ಆಳುಗಳೆಲ್ಲ. ಅದಕ್ಕೆ ಒಂದು ಸಂಬಳ ಹಿಡಿದರೆ ಎಷ್ಟು ಆಗುತ್ತೆ? ಇದು ಒಂದು ಕಡೆಯಲ್ಲಿ. ಆದರೆ ಮೊನ್ನೆ ಗುರುವಾರ ದಿವಸ ರಾತ್ರಿ 12 ಗಂಟೆಗೆ ಬಂದಂತಹ ಸಡನ್ನಾಗಿ ಬರುವಂತಹ ನೀರಿನ ಒಂದು ವ್ಯವಸ್ಥೆಯಲ್ಲಿ ಈ ಸಂದರ್ಭದಲ್ಲಿ ಉಚ್ಚಿಲ ಜಮಾಅತ್ ಉಪಾಧ್ಯಕ್ಷ ಅಬ್ಬಾಸ್ ಪೆರಿಬೈ, ಕೋಶಾಧಿಕಾರಿ ಹಸೈನಾರ್, ಮುಬಾರಕ್ ವೆಲ್ಫೇರ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಜಿಐ, ಸಾಮಾಜಿಕ ಹೋರಾಟಗಾರ ಸಲಾಂ ಉಚ್ಚಿಲ, ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರಹಿಮಾನ್ ಆರ್ಎನ್, ನಿವೃತ್ತ ಶಿಕ್ಷಕಿ ಅಮಿತಾ ಉಚ್ಚಿಲ,
ರವೀಂದ್ರ ಉಚ್ಚಿಲ ಇನ್ನಿತರರು ಮಾತನಾಡಿದರು. ಒಂದು ಪತ್ರಿಕಾಗೋಷ್ಠಿ ಅಂತ ಹೇಳಿದರೆ ಮಾಧ್ಯಮದ ಮೂಲಕ ನಮ್ಮ ಆಡಳಿತ ವರ್ಗಕ್ಕೆ ಒಂದು ಸೂಚನೆಯನ್ನು ಕೊಡುವಂಥ ಒಂದು ಸಭೆಯನ್ನು ಕರೆದಿದೆ. ಕಾರಣ ಇಷ್ಟೇ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗುವಂಥ ಒಂದು ಅಪಾಯ ಅನಾಹುತಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ 25-30 ವರ್ಷಗಳಿಂದ ಯಾವ ರೀತಿ ನೀರು ಹರಿದು ಹೋಗ್ತಾ ಇತ್ತು ಆ ರೀತಿ ನೀರು ಹೋಗ್ತಾ ಇಲ್ಲ. ಈಗ ನಮ್ಮ ಸಲಾಂ ಉಚ್ಚಿಲರವರು ಹೇಳಿದ ಹಾಗೆ ಪರಿಹಾರದ ಪ್ರಶ್ನೆ ಅಲ್ಲ, ಇಲ್ಲಿ ಜನರು ಇದು ಭಯದಿಂದ ನಿದ್ರೆ ಮಾಡುವಂಥ ಪರಿಸ್ಥಿತಿ ಆಗಿದೆ. ರಾತ್ರಿ ಎಷ್ಟು ಸಮಯದಲ್ಲಿ ನೀರು ಬರ್ತದೆ ಎಂದು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಇಂಥ ಒಂದು ವ್ಯವಸ್ಥೆ ಏಕೆ ಆಗಿದೆ ಅಂದರೆ ನೀರು ಸರಿಯಾಗಿ ಹೋಗುವಂಥ ವ್ಯವಸ್ಥೆ, ತೋಡುಗಳು ಸರಿಯಾಗಿ ಇರದೇ ಇರೋದು ಇದಕ್ಕೆ ಒಂದು ಕಾರಣ. ಯಾವ ಈ ದೇಶದ ಪ್ರಧಾನಮಂತ್ರಿಯ ಏನು ಜನರ ಭದ್ರತೆಯನ್ನು ದಿನನಿತ್ಯ ಪ್ರಚಾರ ಮಾಡುವಂಥ ಯಾವುದೇ ಒಬ್ಬ ಸಂಸದನಾಗಲಿ ಯಾವುದೇ ಒಬ್ಬ ಮಂತ್ರಿಯಾಗಲಿ ಈ ಭಾಗದ ಈ ಅವ್ಯವಸ್ಥೆಯ ಬಗ್ಗೆ ಕಣ್ಣು ಬಿಟ್ಟು ನೋಡೋದು ದುರದೃಷ್ಟಕರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಏನು ರಸ್ತೆ ನಿರ್ಮಾಣ ಆಗಿದೆ, ಯಾವ ರೀತಿ ಅಂಡರ್ ಪಾಸ್ ಅಂತೇಳಿ ನಮಗೆ ಏನು ಈಜು ಕೊಲವನ್ನು ಕೊಟ್ಟಿದ್ದಾರೆ, ಇಂಥ ವ್ಯವಸ್ಥೆಯು ಸರಿಸುಮಾರು 10 ವರ್ಷದಿಂದ ಇಲ್ಲಿ ನಡೀತಾ ಬಂದಿದ್ದರು. ಇಲ್ಲಿ ಈ ಜಿಲ್ಲೆಯಲ್ಲಿ 15 ವರ್ಷದಿಂದ ಬುದ್ಧಿವಂತ ಸಂಸದರು ಇಲ್ಲಿ ಅಧಿಕಾರ ನಡೆಸಿ ಇದೀಗ ಈ ಜಿಲ್ಲೆಗೆ ಇನ್ನೊಂದು ಸಂಸದರನ್ನು ಕೊಡುಗೆಯಾಗಿ ಕೊಟ್ಟು ಆ ಸಂಸದರು ಈ ಭಾಗದಲ್ಲಿ ಕಣ್ಣು ತೆರೆದು ಸಹ ನೋಡದಂಥ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ನಾನು ಈ ನಾಗರಿಕ ವೇದಿಕೆಯ ಎಲ್ಲ ಜನರ ಸಮ್ಮುಖದಲ್ಲಿ ಒತ್ತಾಯ ಮಾಡೋದು, ದಯವಿಟ್ಟು ಸಂಸದರೇ, ನಿಮ್ಮನ್ನು ಒಮ್ಮೆ ನಮಗೆ ನೋಡಲು ಇಲ್ಲಿ ಆಸೆ ಆಗ್ತಾ ಇದೆ. ನೀವು ಇಲ್ಲಿ ಈ ಜನರ ಮತವನ್ನು ಪಡೆದು ಈ ಜನರು ಅವೈಜ್ಞಾನಿಕ ರಸ್ತೆಯ ನಿರ್ಮಾಣದಿಂದ ಆಗತಕ್ಕಂಥ ಎಲ್ಲ ಕಷ್ಟ ನಷ್ಟಗಳಿಗೆ ನೀವು ಜವಾಬ್ದಾರರಾಗದೆ ಅವರ ಜೊತೆ ಕೈ ಜೋಡಿಸಿ. 61 ವರ್ಷ ಆಯಿತು ನಮ್ಮ ಈ ಉಚ್ಚಿಲದಲ್ಲಿ ವಾಸ ಮಾಡ್ತಾ ಇರೋದು. 61 ವರ್ಷದಿಂದ ನಾವಿಲ್ಲಿ ಕಾಣ್ತಾ ಇರುವ ಪರಿಸ್ಥಿತಿಯನ್ನು ನೋಡಿ ನಮಗೆ ನಾವು ಮೊನ್ನೆಯಿಂದ ಇಲ್ಲಿ ಎಲ್ಲ ಮನೆಗಳಿಗೆ ನೀರು ತುಂಬಿ ಎಲ್ಲ ತುಂಬ ಕಷ್ಟಪಟ್ಟಿದ್ದೇವೆ ನಾವು. ಅದು ಅಲ್ಲದೆ ರಾತ್ರಿ ಹೊತ್ತಲ್ಲಿ ನೀರು ತುಂಬಿ ಇಲ್ಲಿ ಆದಂಥ ಪರಿಸ್ಥಿತಿಯನ್ನು ನೋಡಿದ ಯಾವ ಇಲ್ಲಿಯದ್ದು ಪಂಚಾಯತಿಯವರು ಬರಲಿಲ್ಲ, ಯಾರೂ ಬರಲಿಲ್ಲ ಇಲ್ಲಿಗೆ ನಮ್ಮ ಈ ಒಂದು ಪರಿಸ್ಥಿತಿಯನ್ನು ನೋಡಲಿ. ಯಾರು ಬಂದು ನಮಗೇನೊಂದು ಇಲ್ಲಿ ಎಂಥದ್ದು ಆಗಿದೆ ಯಾವುದು ಆಗಿದೆ ಅಂತ ಕೇಳಲೂ ಇಲ್ಲ. ಅದಲ್ಲದೆ ಇದು ನಮಗೆ ಈ ಮನೆಗಳಿಗೆ ನೀರು ಬರುವುದು ಈಗ ಹೊಸತೇನಲ್ಲ, ಸಾಧಾರಣ ಮಕ್ಕಳೆಲ್ಲ ಶಾಲೆಗೆ ಹೋಗುವಂಥ ರೋಡ್ ಇದನ್ನು ಸಾಧಾರಣ ಒಂದು 15 ವರ್ಷದಿಂದ ಆಯಿತು ಇದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಕೊಡುವುದು ಮಾಡುವುದೆಲ್ಲ. 15 ವರ್ಷದಿಂದ ಇವತ್ತಿನವರೆಗೆ ಇದಕ್ಕೆ ಯಾವುದೋ ಒಂದು ಪರಿಹಾರ ಕಾಣಲಿಲ್ಲ. ಕೊಳಚೆ ನೀರು ಹೋಗ್ಲಿಕ್ಕಿರುವಂಥ ವ್ಯವಸ್ಥೆ ಇಲ್ಲದಿದ್ದರೆ ನಮಗೇನು ಮಾಡಿ ಸಹ ಪ್ರಯೋಜನ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದು 31 ಇಯರ್ಸ್ ಆಯಿತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ನೀರು ಒಂದೇ ಸಮನೆ ಮನೆಯ ಒಳಗೆ ಬರ್ತಾ ಉಂಟು. ಅದಲ್ಲದೆ ರಾತ್ರಿ 2:30 ಗಂಟೆಗೆ ಆ ನೀರು ಬಂದದ್ದು. ಎಲ್ಲರೂ ನಿದ್ರಾವಸ್ಥೆಯಲ್ಲಿರುವ ಸಂದರ್ಭ ನನಗೆ ತುಂಬ ಬೇಸರ ಆಯಿತು ನೋಡಿ. ನಾವು ಎಚ್ಚೆತ್ತಿ ಇರುವ ಕಾರಣ ನಮಗೆ ಗೊತ್ತಾಯಿತು ನಮ್ಮ ಮನೆಯ ಪರಿಸರದಲ್ಲಿ ಸುಮಾರು 10 ಮನೆಗಳು ನೀರಲ್ಲಿ ಮುಳುಗಿ ಹೋಗಿತ್ತು. ಮನೆ ಮಾತ್ರ ಅಲ್ಲ, ಅವರ ಮನೆಯ ಎಲ್ಲ ವಸ್ತುಗಳು ಕೂಡ ನೀರು ಪಾಲಾದವು. ಅವರಿಗೆ ಮರುದಿನಕ್ಕೆ ಬೇಕಾಗುವಂಥ ವಸ್ತುಗಳು ಕೂಡ ಅಂಗಡಿಯಿಂದ ತಂದು ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಮೊನ್ನೆ. ಸೊ ಆಗಿರುವಾಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಪಂಚಾಯತ್ಗಳಾಗಿರ್ಬೋದು ಸರಿಯಾದ ನಡವಳಿಕೆ ಕ್ರಮ ತೆಗೆದಿದ್ರೆ ಇದು ತುಂಬಾ ಕಷ್ಟಕರವಾದ ಪರಿಸ್ಥಿತಿಗೆ ಬರ್ಬೋದು. ಸೋಮೇಶ್ವರ ಪುರಸಭಾ ಸದಸ್ಯ ಅಬ್ದುಲ್ ಸಲಾಂ, ಹಿದಾಯತ್ ಮಾರಿಪಲ್ಲ, ಇಸ್ಮಾಯಿಲ್ ಸಿಹೆಚ್, ಅಜ್ಜಿನಡ್ಕ ಸಹಿತ ವಿವಿಧ ಸಂಘದ ಸಂಸದರು, ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಳ್ಳಾಲ.